ದಕ್ಷಿಣ ಕನ್ನಡ ಜಿಲ್ಲೆಗೆ ನೂತನ ಎಸ್ಪಿಯಾಗಿ ಡಾಕ್ಟರ್ ಅರುಣ್ ಕೆ ಅವರು ಆಗಮಿಸಿದ್ದಾರೆ. ಅವರು ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದಲೇ ಈಗಾಗಲೇ ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡಿರುವ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದಾರೆ. ಅಪರಾಧ ಪ್ರಕರಣಗಳ ನಿಯಂತ್ರಣಕ್ಕೆ ಮೊದಲ ಆದ್ಯತೆಯನ್ನು ನೀಡಿದ್ದಾರೆ. ಎಸ್ಪಿ ಅವರ ಸೂಚನೆಯ ಮೇರೆಗೆ ಜಿಲ್ಲೆಯ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಇದೀಗ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಈ ಮಧ್ಯೆ ಮೇ 30, 31ರಂದು ಮತ್ತು ಜೂನ್ 1ರಂದು ರಾತ್ರಿ ವೇಳೆ ಕಡಬ ಎಸ್ಐ ಹಾಗೂ ಸಿಬ್ಬಂದಿಗಳು ಸಂಘಟನೆಯಲ್ಲಿ ಗುರುತಿಸಿಕೊಂಡಿರುವವರ ಮನೆಗೆ ತೆರಳಿ ಜಿಪಿಎಸ್ ಫೋಟೋ ಹಾಗೂ ಅವರನ್ನು ವಿಚಾರಿಸಿಕೊಂಡು ಹೋಗುತ್ತಿದ್ದು, ಈ ಮಧ್ಯೆ ಜೂನ್ 1ರ ರಾತ್ರಿ ಸುಮಾರು 11 ಗಂಟೆಯ ವೇಳೆಗೆ ಸಂಘಟನೆಯಲ್ಲಿ ಗುರುತಿಸಿಕೊಂಡಿರುವ 10-15 ಮಂದಿ ಕಡಬ ಪೊಲೀಸ್ ಠಾಣೆಗೆ ಆಗಮಿಸಿ ನಮ್ಮನ್ನು ಹುಡುಕಿಕೊಂಡು ನೀವು ಮನೆಗೆ ಬರುವುದು ಬೇಡ, ನಾವೇ ಠಾಣೆಗೆ ಬಂದಿದ್ದೇವೆ, ಎಷ್ಟು ಬೇಕಾದರೂ ಫೋಟೋ ತೆಗೆದುಕೊಳ್ಳಿ, ಯಾವ ರೀತಿ ತನಿಖೆ ಬೇಕಾದರೂ ಮಾಡಿ ಎಂದು ಠಾಣೆಯಲ್ಲಿ ಎದುರಲ್ಲೇ ಕುಳಿತುಕೊಂಡ ಘಟನೆಯೂ ನಡೆದಿದೆ. ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ರಾಧಾಕೃಷ್ಣ ಕೋಲ್ಪೆ, ಪ್ರಮೋದ್ ನಂದುಗುರಿ, ಪ್ರಮುಖರಾದ ದೇವಿಪ್ರಸಾದ್ ಮರ್ದಾಳ, ಉಮೇಶ್ ಶೆಟ್ಟಿ ಸಾಯಿರಾಮ್, ಮೋಹನ್ ಕೆರೆಕೋಡಿ ಸೇರಿದಂತೆ ಸುಮಾರು 15 ಮಂದಿ ಆಗಮಿಸಿದ್ದು, ಈ ಸಂದರ್ಭದಲ್ಲಿ ಎಸ್ಐ ಅಭಿನಂದನ್ ಅವರು, ನಾವು ಮೇಲಾಧಿಕಾರಿಗಳ ಆದೇಶವನ್ನು ಪಾಲಿಸುತ್ತಿದ್ದೇವೆ, ನಿಮ್ಮ ಬೇಡಿಕೆಗಳು ಇದ್ದರೆ ತಿಳಿಸಿ, ನಾವು ಮೇಲಾಧಿಕಾರಿಗಳಿಗೆ ತಿಳಿಸುತ್ತೇವೆ, ಇವಾಗ ಇಲ್ಲಿಂದ ಹೋಗಿ ಎಂದು ಹೇಳಿದರು. ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಅಲ್ಲದೆ ಇರುವವರು ನಮ್ಮ ಸಮಾಜ ಬಾಂಧವರ ಮನೆಗೆ ಕೂಡ ಒಬ್ಬರಿಗೆ ಬಂದಿದ್ದಾರೆ. ಅವರ ಮನೆಗೆ ಕೂಡ ಯಾವುದೇ ಭರವಸೆ ಕೊಟ್ಟಿಲ್ಲ, ಅವರಿಗೂ ಕೂಡ ಮಾಹಿತಿ ಇಲ್ಲ ಅಂತೆ. ಮೇಲಾಧಿಕಾರಿಗಳು ಹೇಳಿದ್ದಾರೆ, ಬಂದ ಪುಟ್ಟಕ್ಕಾಗೆ ಪುಟ್ಟ ಮಾಡ್ತಾ ಇದ್ದಾರೆ ಅವರು ಕೂಡ ಅಷ್ಟೇ. ಇವರಿಗೇನು ಮಾಹಿತಿ ಇಲ್ಲ ಅದರ ಬಗ್ಗೆ. ಎಸ್ಐ ಸಾಹೇಬ್ರ ಹತ್ರ ಕೇಳುವಾಗ ಕೂಡ ನಮಗೇನಾದ್ರು ಮಾಹಿತಿ ಇಲ್ಲ, ನಾನು ಮೇಲ್ಗಡೆ ತಿಳಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ನಮಗೆ ಕೂಡ ಬೇಕಾಗಿರುವಂತದ್ದು ಇವರು ಯಾವ ಕಾರಣಕ್ಕೋಸ್ಕರ ಬರ್ತಿದ್ದಾರೆ, ನಾವೇನು ತಪ್ಪು ಮಾಡಿದ್ದೇವಾ, ಅಲ್ಲ ನಮ್ಮ ಬಗ್ಗೆ ಏನು ಮಾಹಿತಿ ಇವರಿಗೆ ಬೇಕು, ಅದರ ಬಗ್ಗೆ ಯಾವ್ದು ಕೂಡ ಇವರಿಗೆ ಮಾಹಿತಿ ಇಲ್ಲ. ಇವರು ಮೇಲಾಧಿಕಾರಿ ತಿಳಿಸಿದ್ದಾರೆ ಅಂತೇಳಿ ಇವರು ಬರ್ತಾರೆ ಹೋಗ್ತಾರೆ ಅಷ್ಟೇ. ಇವರಿಗೆ ಖಂಡಿತ ಇದು ಇವತ್ತಿಗೆ ಸ್ಟಾಪ್ ಆಗುತ್ತೆ. ನಾವು ಬೆಳಿಗ್ಗೆ ತನಕ ಇಲ್ಲಿ ತನಕ ಇದ್ದು ನಾಳೆ ಕೂಡ ಇವರು ಮನೆಗೆ ನಾಳೆ ಬರ್ತೇನೆ ಅಂತ ಹೇಳಿದ್ರೆ ಖಂಡಿತವಾಗಿ ಇದನ್ನು ಸಹಿಸಲು ಸಾಧ್ಯ ಇಲ್ಲ. ಇವತ್ತಿಗೆ ಸ್ಟಾಪ್ ಆಗಬೇಕು, ಇಲ್ಲದಿದ್ರೆ ದೊಡ್ಡ ಮಟ್ಟದ ಹೋರಾಟ ಖಂಡಿತ ಮಾಡ್ತೇವೆ ನಾವು. ಈಗ ಇದೆಲ್ಲ ಯಾರಿಗೆಲ್ಲ ಫೋನ್ ಬಂದಿದೆ ಅಷ್ಟು ಮಾತ್ರ ನಾವೊಂದು 50-60 ಜನ ಕಾರ್ಯಕರ್ತರು ಮಾತ್ರ ಇಲ್ಲಿ ಬಂದು ಸೇರಿರುವಂತದ್ದು. ನಾಳೆ ದಿನ 500 ಜನ ಸೇರಿದ್ರು ಅಚ್ಚರಿ ಏನಿಲ್ಲ. ಕಡಬದಲ್ಲಿ ಇದು ಸಾಧ್ಯ ಖಂಡಿತ, ಅದು ಇಲಾಖೆ ಕೂಡ ಗೊತ್ತುಂಟು. ದಿವಾಕರ್ ಎಂ, V4 ನ್ಯೂಸ್, ಕಡಬ. Thank you. Ajanta Business Center provides comfortable space where work gets done with more ease. A friendly environment means less of stress, more of teamwork. Sir? Every detail at Ajanta is thoughtfully managed, making our work much easier and more enjoyable. When employees work in harmony, it creates an environment where everyone thrives, allowing us to achieve the best of work with maximum effectiveness. Invest in workspaces managed by Vortex. Invest smart. Invest in Mangaluru.